ಇವತ್ತು ನಾವು ಮಾಡೋಣ ಬೆಂಡೆಕಾಯಿ ಕೊದ್ದೇಲ್. ಅದನ್ನು ಹೇಗೆ ಮಾಡುವುದಂತ ನೋಡೋಣ ಬನ್ನಿ. ಈಗ ಅದಕ್ಕೆ ಬೇಕಾದ ಸಾಮಾನನ್ನು ನೋಡೋಣ. ಇವೆ ಬೆಳ್ತಿಗೆ ಅಕ್ಕಿ, ಒಣಮೆಣಸು, ಕೊತ್ತಂಬರಿ ಅಥವಾ ಧನಿಯಾ, ಟೊಮೆಟೊ, ಈರುಳ್ಳಿ, ಉದ್ದಿನಬೇಳೆ, ಬೆಳ್ಳುಳ್ಳಿ, ಅರಶಿನ, ಬೆಲ್ಲ, ಜೀರಿಗೆ, ಹುಣಸೆ ಹುಳಿ, ಕರಿಬೇವಿನ ಸೊಪ್ಪು. ಬೆಂಡೆಕಾಯಿಯನ್ನು ಬೇಯಲು ಇಡೋಣ. ಈಗ ಅದಕ್ಕೆ ನೀರು ಹಾಕೋಣ. ಟೊಮೆಟೊ, ಈರುಳ್ಳಿ, ಬೆಲ್ಲ. ಈಗ ಅದನ್ನು ಬೇಯಲು ಬಿಡೋಣ. ಮೆಣಸನ್ನು ಹುರಿಯೋಣ. ಅದಕ್ಕಾಗಿ 1 ಚಮಚ ಎಣ್ಣೆ ಹಾಕಿ ಅದಕ್ಕೆ ಮೆಣಸು ಹಾಕೋಣ. ಉದ್ದ ಮೆಣಸು 10, ಗಿಡ್ಡ ಮೆಣಸು 2, ಧನಿಯಾ ಹಾಕೋಣ. ಜೀರಿಗೆ, ಈಗ ಹುರಿದಿಟ್ಟಿರುವ ಮಸಾಲೆಯನ್ನು ಪ್ಲೇಟಿಗೆ ತೆಗೆಯೋಣ. 2 ಚಮಚ ಬೆಳ್ತಿಗೆ ಅಕ್ಕಿ, 2 ಚಮಚ ಉದ್ದಿನ ಬೇಳೆ. ಈಗ ಅಕ್ಕಿಯನ್ನು ಹುರಿಯೋಣ. ಅಕ್ಕಿ ದೊಡ್ಡದಾಗುವವರೆಗೂ ಅದನ್ನು ಹುರಿಯಬೇಕು. ಈಗ ಅದಕ್ಕೆ ಹಾಕೋಣ ಉದ್ದಿನ ಬೇಳೆಯನ್ನು ಹಾಕ್ತಾ ಇದ್ದೇನೆ. ಉದ್ದಿನ ಬೇಳೆ ಕೆಂಪಾಗುವವರೆಗೂ ಅದನ್ನು ಹುರಿಯಬೇಕು. ಈಗ ಉದ್ದಿನ ಬೇಳೆ ಕೆಂಪಾಗಿದೆ. ಈಗ ಗ್ಯಾಸ್ ಅನ್ನು ಆಫ್ ಮಾಡೋಣ. ಹುರಿದಿಟ್ಟಿರುವ ಮಸಾಲೆಯನ್ನು ಮಿಕ್ಸಿ ಜಾರಿಗೆ ಹಾಕೋಣ. ಅಕ್ಕಿ ಮತ್ತೆ ಉದ್ದಿನ ಬೇಳೆಯನ್ನು ಕೂಡ ಮಿಕ್ಸಿ ಮಾಡಲು ಹಾಕೋಣ. ಬೆಳ್ಳುಳ್ಳಿ, ಹುಣಸೆ ಹುಳಿ, ಕರಿಬೇವಿನ ಸೊಪ್ಪು. ನೀರು ಹಾಕಿ ಅದನ್ನು ಮಿಕ್ಸಿ ಮಾಡೋಣ. ಈಗ ಮಿಕ್ಸಿ ಮಾಡಿ ಆಗಿದೆ. ಬೆಂಡೆಕಾಯಿ ಬೆಂದಿದೆ. ಅದಕ್ಕೆ ಮಸಾಲೆಯನ್ನು ಹಾಕೋಣ. ಮಸಾಲೆಯನ್ನು ಹಾಕಿ ಎಷ್ಟು ನೀರು ಬೇಕಂತ ನೋಡಿ ಹಾಕಿದರೆ ಆಯ್ತು. ಉಪ್ಪು ಹಾಕೋಣ. ನಾನಿಲ್ಲಿ ಕಲ್ಲುಪ್ಪು ಹಾಕ್ತಾ ಇದ್ದೇನೆ. ಈಗ ಮುಚ್ಚಳ ಮುಚ್ಚಿ ಕುದಿಯಲು ಇಡೋಣ. ಈಗ ಕುದಿ ಬಂದಿದೆ. ಈಗ ಅದಕ್ಕೆ ಒಗ್ಗರಣೆ ಹಾಕೋಣ. ಒಗ್ಗರಣೆಗೆ 2 ಚಮಚ ಎಣ್ಣೆ ಹಾಕೋಣ. ಅದಕ್ಕೆ ಜಜ್ಜಿದ ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಬೆಳ್ಳುಳ್ಳಿ ಕೆಂಪಾದ ನಂತರ ಅದಕ್ಕೆ ಸಾಸಿವೆಯನ್ನು ಹಾಕೋಣ. ಸಾಸಿವೆ ಸಿಡಿದ ನಂತರ ಕರಿಬೇವಿನ ಸೊಪ್ಪನ್ನು ಹಾಕೋಣ. ಈಗ ಒಗ್ಗರಣೆ ರೆಡಿಯಾಗಿದೆ. ಅದನ್ನು ಬೆಂಡೆಕಾಯಿ ಕೊದ್ದೇಲಿಗೆ ಹಾಕೋಣ. ಬೆಂಡೆಕಾಯಿ ಕೊದ್ದೇಲ್ ತಿನ್ನಲು ರೆಡಿಯಾಗಿದೆ. ಹೇಗೆ ಉಂಟಂತ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಥ್ಯಾಂಕ್ ಯು.